ಇನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಈ ಹಿಂದಿನಿಂದಲೂ ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸುತ್ತಿದ್ದರು. ಈ ಮೊದಲು ಹಿಜಾಬ್ ಖಂಡನೆ ಇತ್ತಾದರೂ ಇದೀಗ ತೀವ್ರವಾಗಿದೆ. ವಿದ್ಯಾರ್ಥಿನಿಯರಿಗೆ ಹಿಜಾಬ್ ಧರಿಸಿದ ಕಾರಣಕ್ಕೆ ಅವರನ್ನ ತರಗತಿಯಿಂದ ಹೊರಹಾಕಲಾಗಿತ್ತು. ಇದು ಧಾರ್ಮಿಕ ತಾರತಮ್ಯವಾಗಿದ್ದು ಇದನ್ನ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಉಡುಪಿ ಜಿಲ್ಲಾ ಸಮಿತಿ ತೀವ್ರವಾಗಿ ಖಂಡಿಸುತ್ತಿದೆ ಎಂದು ರಾಜ್ಯ ಸಮಿತಿಯ ಸದಸ್ಯ ಮಸೂದ್ ಮುನ್ನಾ ಹೇಳಿದ್ದಾರೆ. ಸುದ್ದಿಗಾರರ ಜೊತೆ ಮಾತನಾಡಿದವರು, ಭಾರತೀಯ ಸಂವಿಧಾನದ 25ನೇ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನ ಮೂಲಭೂತ ಹಕ್ಕುಗಳಾಗಿ ಸೇರಿಸಿದೆ. ಇದರ ಪ್ರಕಾರ ಎಲ್ಲ ವ್ಯಕ್ತಿಗಳು ಮುಕ್ತವಾಗಿ ಧರ್ಮವನ್ನ ಪ್ರತಿಪಾದಿಸುವ, ಆಚರಿಸುವ, ಪ್ರಚಾರ ಮಾಡುವ ಹಕ್ಕನ್ನ ಹೊಂದಿದ್ದಾರೆ. ಇದಲ್ಲದೆ ಎಲ್ಲ ಪಂಗಡಗಳು ತಮ್ಮದೇ ಆದ ಧಾರ್ಮಿಕ ನಿರ್ಣಯವನ್ನ ಮಾಡಬಹುದಾಗಿದೆ ಎಂದು ಸಂವಿಧಾನದ 26ನೇ ವಿಧಿಯು ಕೂಡ ಹೇಳುತ್ತದೆ. ಒಂದು ಮುಸ್ಲಿಂ ಮಹಿಳೆಗೆ ಹಿಜಾಬ್ ಧರಿಸುವುದು ಅವರ ಧಾರ್ಮಿಕ ನಂಬಿಕೆಗಳಲ್ಲಿ ಒಂದಾಗಿದೆ. ಆದರೆ ಈ ಹಕ್ಕನ್ನ ಅವರಿಂದ ಕಸಿದುಕೊಳ್ಳಲಾಗುತ್ತಿದೆ ಎಂದರು. ಪ್ರಾಂಶುಪಾಲರು ಯಾವುದೇ ರೀತಿಯ ಸ್ಪಂದನೆ ನೀಡುತ್ತಿಲ್ಲ. ಈ ಬಗ್ಗೆ ಅಪರ ಜಿಲ್ಲಾಧಿಕಾರಿ ಮತ್ತು ಡಿಡಿಪಿಐ ಅವರಿಗೆ ಮನವಿ ಮಾಡಲಾಗಿದ್ದು ಸಮಸ್ಯೆಗೆ ಪರಿಹಾರ ನೀಡುತ್ತಾರೆಂದು ಭರವಸೆ ನೀಡಿದರು. ಆದರೆ ನಿನ್ನೆ ಪುನಃ ಆ ವಿದ್ಯಾರ್ಥಿನಿಯರನ್ನ ಇದೇ ಕಾರಣಕ್ಕೆ ತರಗತಿಯಿಂದ ಹೊರಹಾಕಲಾಗಿದೆ. ಇದು ಖಂಡನೀಯ. ವಿವಾದ ಬಗೆಹರಿಸದೇ ಇದ್ದಲ್ಲಿ ಉಗ್ರ ಪ್ರತಿಭಟನೆ ಮಾಡುವುದಾಗಿ ಹೇಳಿದರು. ರಘುಪತಿ ಭಟ್ ಎಂಎಲ್ಎ ಅವರು ಹೇಳ್ತಾರೆ, ಇವತ್ತು ಸ್ಕಾರ್ಫ್ ಹಾಕಿ ಹೋದ್ರೆ ನಾಳೆ ಆ ಮಕ್ಕಳು ಕೇಸರಿ ಶಾಲ್ ಹಾಕಿ ಬರ್ತಾರೆ ಅಂತ ಹೇಳಿ. ಇಲ್ಲಿ ನಾವು ಕೇಸರಿ ಶಾಲ್ ಹಾಕುದಾ ಸ್ಕಾರ್ಫ್ ಹಾಕುದಾ ಅದು ಅಲ್ಲ. ಈ ಮಕ್ಕಳಿಗೆ ಸ್ಕಾರ್ಫ್ ಹಾಕ್ಬೇಕು, ಹಾಕ್ಲೇಬೇಕು. ಅದರಲ್ಲಿ ನಾವು ಕೇಸರಿ ಶಾಲ್ ಹಾಕ್ತೇವೆ ಅಂತ ಹೇಳಿ ಇಲ್ಲಿ ನಮ್ಗೆ ಏನು ಇದಿಲ್ಲ, ಅಪೋಸ್ ಇಲ್ಲ. ಈ ಮಕ್ಕಳಿಗೆ ಹಿಜಾಬ್ ಹಾಕ್ಲಿಕ್ಕೆ ಬಿಡ್ಬೇಕು, ಈ ಮಕ್ಕಳಿಗೆ ಸ್ಕಾರ್ಫ್ ಹಾಕ್ಲಿಕ್ಕೆ ಬಿಡ್ಬೇಕು ಅಂತ ಪೀಸ್ಫುಲ್ ಆಗಿರುವಂತಹ ಕಾಲೇಜನ್ನು ಇಂತಹ ರೀತಿಯಲ್ಲಿ ಮಾತಾಡುವಾಗ ಕಮ್ಯುನಲ್ ಹಾರ್ಮೋನಿಯನ್ನು ಹಾಳು ಮಾಡ್ತಾ ಇರುವಂತಹ ಎಂಎಲ್ಎ ಆಗಿದ್ದಾರೆ. ಅದಲ್ಲದೆ ನಮ್ಗೆ ಇಲ್ಲಿ ನಮ್ಮ ಡಿಮಾಂಡ್ ಇರುವಂತದ್ದು, ಈ ವಿದ್ಯಾರ್ಥಿನಿಯರಿಗೆ ಕ್ಲಾಸ್ ಒಳಗಡೆ ಈ ಹಿಜಾಬ್ ಹಾಕಿ ಈ ಸ್ಕಾರ್ಫ್ ಹಾಕಿ ಬಿಡ್ಲಿಲ್ಲ ಅಂತ ಹೇಳಿದ್ರೆ ನಮ್ಮದು ಒಂದು ಇತಿಹಾಸ ಇದೆ. ನಾವು ಸ್ಕಾರ್ಫ್ ಇಶ್ಯೂ ಅಲ್ಲಿ ಬಹಳಷ್ಟು ಹೋರಾಟಗಳು ಬೇರೆ ಬೇರೆ ಕಾಲೇಜ್ಗಳಲ್ಲಿ ಮಾಡಿದ್ದೇವೆ. ಬೇರೆ ಬೇರೆ ಕಾಲೇಜ್ಗಳಲ್ಲಿ 1 ಗಂಟೆಯಲ್ಲಿ ಕೂಡ ನಮ್ಮ ಹೋರಾಟಗಳು ಮುಗಿದಿದ್ದು ಉಂಟು. ಬೇರೆ ಬೇರೆ ರೀತಿಯ ಪರಿಹಾರ ನಮಗೆ ಸಿಕ್ಕಿದ್ದು ಉಂಟು. ನಮಗೆ ಈ ಮಕ್ಕಳಿಗೆ ಆ ಕ್ಲಾಸ್ ಒಳಗಡೆ ಬಿಡ್ಲಿಲ್ಲ ಅಂತ ಹೇಳಿದ್ರೆ ನಾವು ನಮ್ಮ ಹೋರಾಟದ ತೀವ್ರತೆಯನ್ನು ಹೆಚ್ಚಿಸ್ತೇವೆ ಅಂತ ಹೇಳಿ ಈ ಮುಖಾಂತರ ಎಚ್ಚರಿಕೆ ಕೊಡ್ತೇವೆ.